ಪ್ರೀತಿಸಿ ಮದುವೆಯಾದ ನವವಿವಾಹಿತೆ 2 ತಿಂಗಳಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಅನಸೂಯ ಆತ್ಮಹತ್ಯೆಗೆ ಶರಣಾದ ನವವಿವಾಹಿತೆ ಕಲಬುರಗಿ ನಗರದ ಆಜಾದ್ಪುರ ಬಡಾವಣೆಯ ನಿವಾಸಿಯಾಗಿದ್ದು, ಈಕೆ ಕಳೆದ 2 ತಿಂಗಳ ಹಿಂದೆಯಷ್ಟೇ ಅತ್ತೆಯ ಮಗ ಅವಿನಾಶ್ ಜೊತೆಗೆ ಪ್ರೀತಿಸಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ಲು. ಆದರೆ ಮದುವೆಯಾದ 2 ತಿಂಗಳಲ್ಲಿ ಈಕೆಗೆ ತನ್ನ 3 ಜನ ಸಹೋದರಿಯರು ಕ್ಯಾಪಿಟಲ್ ಸಿಟಿಗಳಲ್ಲಿ ವಾಸವಿದ್ರು, ತಾನು ಮಾತ್ರ ಹಳ್ಳಿಯಲ್ಲಿ ವಾಸ ಮಾಡುತ್ತಿರುವ ಮಾನಸಿಕ ಕೊರಗು ಕಾಡಲಾರಂಭಿಸಿದೆ. ಉತ್ತಮವಾದ ವಿದ್ಯಾಭ್ಯಾಸವನ್ನ ಪಡೆದರೂ ಕೂಡ ಹಳ್ಳಿಯಲ್ಲಿ ಜೀವನವನ್ನ ನಡೆಸ್ತಾ ಇರೋದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮದುವೆಗೂ ಮುನ್ನ ಅನಸೂಯ ಸಹ ಬೆಂಗಳೂರಿನಲ್ಲಿ 1 ವರ್ಷ ಕೆಲಸವನ್ನ ಮಾಡಿಕೊಂಡು ಅಲ್ಲೇ ವಾಸವಿದ್ಲು. ಒಂದೆಡೆ ಲೈಫ್ ಸ್ಟೈಲ್, ಇನ್ನೊಂದೆಡೆ ಈಕೆ ಹಲವು ವರ್ಷಗಳಿಂದ ಪ್ರೀತಿಸಿದ ಅವಿನಾಶ್ನನ್ನ ಸಹ ಬಿಟ್ಟಿರಲಾಗದೆ ಬೆಂಗಳೂರು ಬಿಟ್ಟು ಅವಿನಾಶ್ ಜೊತೆ ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿಯನ್ನ ತುಳಿದು ಕಲಬುರಗಿಯ ಗಂಡನ ಮನೆಯಲ್ಲಿ ಜೀವನವನ್ನ ಕಳಿತಾ ಇದ್ಲು. ಇದರಿಂದ ಮಾನಸಿಕವಾಗಿ ನೊಂದ ನವವಿವಾಹಿತೆ ಯಾರೂ ಇಲ್ಲದ ವೇಳೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ.